ಸಂವಿಧಾನಕ್ಕೆ ವಿರೋಧ ಮಾಡುವ ಯಾವುದೇ ಕಾರ್ಯವನ್ನ ಬಿಜೆಪಿ ಯಾವತ್ತಿಗೂ ಮಾಡುವುದಿಲ್ಲ ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಛಲವಾದಿ ನಾರಾಯಣಸ್ವಾಮಿ ಹೇಳಿದರು. ಅವರು ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿಯಲ್ಲಿ ನಡೆದ ದಕ್ಷಿಣ ಕನ್ನಡ ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾದ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ದೇಶದ್ರೋಹದ ಕೆಲಸ ಮಾಡುವವರ ವಿರುದ್ಧ ಬಿಜೆಪಿ ನಿರಂತರವಾಗಿ ಹೋರಾಟ ಮಾಡುತ್ತದೆ. ಆದರೆ ಬಿಜೆಪಿಯ ವಿರುದ್ಧ ನಿರಂತರವಾಗಿ ಎತ್ತಿಕಟ್ಟುವ ಮೂಲಕ ಬಿಜೆಪಿಯಿಂದ ದೂರ ಇರಿಸುವ ಕುತಂತ್ರವನ್ನ ಕಾಂಗ್ರೆಸ್ ನಿರಂತರವಾಗಿ ಮಾಡ್ತಾ ಇದೆ. ಇದರ ವಿರುದ್ಧ ಸಮಾಜ ಪ್ರಸ್ತುತ ಜಾಗೃತವಾಗಿದೆ ಎಂದು ಹೇಳಿದರು. ನಮ್ಮ ಮೇಲೆ ಅನೇಕರು ದಾಳಿ ಮಾಡ್ತಾರೆ ಬೇರೆ ಪಕ್ಷಗಳು. ಯಾಕೆ ಅಂತಂದ್ರೆ ಬಿಜೆಪಿ ಮೇಲೆ ದಾಳಿ ಮಾಡಲಿಕ್ಕೆ ಕಾರಣಗಳು ಬಹಳ ಇದೆ. ಯಾಕೆ ಅಂತಂದ್ರೆ ಅವರು ಅಧಿಕಾರಕ್ಕೆ ಬರಬೇಕಲ್ಲ, ಅವರು ಬರಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ? ಬಿಜೆಪಿ ಶಕ್ತಿಯುತವಾಗಿ ಬೆಳೀತಾ ಇದ್ರೆ ಅವರು ಅಧಿಕಾರದಿಂದ ದೂರ ಹೋಗ್ತಾ ಇದ್ದಾರೆ ಬೇರೆಯವರು ಅಂತ ಅರ್ಥ. ಅದಕ್ಕೇನು ಮಾಡ್ತಾರೆ, ನಾವು ಅಧಿಕಾರದಲ್ಲಿ ಉಳಿಬೇಕಾದ್ರೆ ಬಿಜೆಪಿ ಮೇಲೆ ಆಪಾದನೆಗಳನ್ನು ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಿಗೆ ದಲಿತರನ್ನ ಯಾಕೆ ಈ ರೀತಿ ಎತ್ತಿಕಟ್ತಾರೆ ಅಂತಂದ್ರೆ, ದಲಿತರು ಈ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾರರಿದ್ದಾರೆ. ಅವರನ್ನು ನಾವು ಒಡೆದು ಬಿಟ್ರೆ ಬಿಜೆಪಿಗೆ ಶಕ್ತಿ ಬರೋದಿಲ್ಲ. ಅವರ ಜನರನ್ನು ನಾವು ಎತ್ತಿಕಟ್ಟಿದ್ರೆ ಅವರು ಬಿಜೆಪಿ ಕಡೆಗೆ ಹೋಗೋದಿಲ್ಲ. ಇದು ಕಾಂಗ್ರೆಸ್ಸು ಪದೇ ಪದೇ ಮಾಡ್ತಕ್ಕಂಥ ಕುತಂತ್ರ. ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ಡಿ ವಿನಯ್ ನೇತ್ರ ದಡ್ಡಲ್ಕಾಡ್ ಹಾಗೂ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡುಬಿದ್ರೆ ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭ ಶಾಸಕ ಡಿ ವೇದವ್ಯಾಸ ಕಾಮತ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೌಡು, ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ಪಾಲಿಕೆ ಸದಸ್ಯರಾದ ಸುಧೀರ್ ಶೆಟ್ಟಿ ಕಣ್ಣೂರು, ಮನೋಜ್ ಕುಮಾರ್, ಭರತ್ ಕುಮಾರ್, ಬಿಜೆಪಿ ಪ್ರಮುಖರಾದ ಪ್ರಭಾ ಮಾಲಿನಿ, ದಿನಕರ್ ಬಾಬು, ಮಂಗಳಾ ಆಚಾರ್ಯ, ದಿನೇಶ್ ಅಮ್ಟೂರು, ಅಲ್ಲಿ ಎಲ್ ತಿಮಾರ್ ಮುಂತಾದವರು ಉಪಸ್ಥಿತರಿದ್ದರು.